ಗಣಪ
ನವರಾತ್ರಿಯಲ್ಲಿ
ಓಂ ಸಾಯಿ ಜೈ ಸಾಯಿ ಓಂ ಸಾಯಿ
ಬೇಕೆಂದು ನಾ ಕೇಳೆನು ಧನ ಕನಕ ಬೇಕೆಂದು ಸುಖ ಶಾಂತಿ ನೆಮ್ಮದಿಯ ನೆಲೆಯಾಗಲಿ ಸುಖ
नमस्ते महामाये श्रीपीठे सर्वोदिते शंकरदास्ते महालक्ष्मी नमोस्तुते नमस्ते गरुडारूढे मूलारूढभयङ्करे सर्वपापहरे देवी महालक्ष्मी नमोस्तुते सर्वज्ञे सर्ववरदे सर्वदुष्टभयङ्करे सर्वदुःखहरे देवी महालक्ष्मी नमोस्तुते सिद्धिबुद्धिप्रदे देवी भक्तिमुक्तिप्रदायिनी मंत्रमूर्ते सुधा देवी महालक्ष्मी नमोस्तुते आत्मने महालक्ष्मीष्टकस्तोत्रं जपडे भक्तिमान् नरः सर्वसिद्धिं वाप्नोति रात्रिं प्राप्नोति सर्वदा एककाले पठे नित्यं महाभावविनाशनं त्रिकाले पठे नित्यं धनधान्यसमन्वितः त्रिकाले पठे नित्यं महाशत्रुविनाशनं महालक्ष्मीर्भवे नित्यं प्रसन्ना वरदा शुभं श्री महालक्ष्मी नमः प्रार्थनां करिष्ये सर्व भगवद्भक्ತರ ಮಾತುಗಳ ಸೇರಿದೆ ಶ್ರೀ ಮಹಾಲಕ್ಷ್ಮಿ ಅಪ್ಪನ ಸನ್ನಿಧಾನಗಳು ಸರ್ವೆಗಳಾತ್ಮನಿಂದ ದೇವರಿಗೆ ಮಹಾಪೂಜೆ ಸಮರ್ಪಣೆಯಾದ ದೇವರ ಪ್ರಸನ್ನ ಕಾಲ ಪಂಡ ಸಂತೋಷ ರೂಪನಂತಿನ ಸಮಯ ಈ ಸಮಯದ ನಮ್ಮ ದೇವರ ಎಂಚಿನ ಮಾತ ಪ್ರಾರ್ಥನೆ ಸಂಕಲ್ಪ ಮಾತ ಮಲ್ಪನಾಯ್ತು ಮಾತ ದೇವರ ಅಸ್ತು ಪಣದ ಅನುಗ್ರಹ ಕೃಪೆಯ ಮಲ್ಪನಂತಿನ ದೇವರ ನಮ್ಮ ದೀನಂತಿನ ವಿಶ್ವಾಸೋ ಫಲದಾಯಕ ಪ್ರತಿಯೊಂದು ನಮ್ಮ ಭಗವತ್ ಚಿಂತನೆಯ ದೇವರ ಆರಾಧನೆಗಳೇನ ಪೂಜೆ ಪುನಸ್ಕಾರ ಮಾತ ಮಲ್ಪನಂತಿನ ಸಂದರ್ಭಗಳು ದೇವರನ ಸನ್ನಿಧಾನದ ನಮ್ಮ ಪ್ರಾರ್ಥನಾ ಪುರಸ್ಸರವಾದ ಕರ್ಮಾದಿಗಳನ್ನು ಮಾಡ್ಕೊಂಡ ಕಾರ್ಯಕ್ರಮಗಳನ್ನು ಮಾಡ್ಕೊಂಡ ಐಕೆ ವಿಶೇಷವಾದಂತಿನ ಫಲ ದೇವರಿಗೆ ಅನುಗ್ರಹ ಮಲ್ಪಾದ ಕೃಪೆಯನ್ನು ಮಲ್ಪನಂತಿನ ಶಾಸ್ತ್ರದ ನಮ್ಮ ಪಡನಂತಿನ ವಿಷಯ ಅಂಜರದಾವರ ಮಹಾಲಕ್ಷ್ಮಿ ಅಪ್ಪನ ದಿವ್ಯ ಸಾನ್ನಿಧ್ಯಗಳು ಪ್ರಾತಃ ಕಾಲದ ನಮ್ಮ ಸ್ಥಳ ಶುದ್ಧೀಕರಣಕ್ಕೋಸ್ಕರವಾದ ವಿಘ್ನ ನಿವಾರಕನ ಮಹಾಗಣಪತಿ ದೇವರನ್ನ ಹೋಮನ ಮುಂದೆ ನೆರವೇರಿಸಾದ ಕುರಿತು ಸ್ಥಳ ಶುದ್ಧೀಕರಣ ಮತ್ತು ಭಜನಾ ಸಂಕೀರ್ತನ ಸೇವೆನೆ ಮಹಾಲಕ್ಷ್ಮಿ ಅಪ್ಪನ ಸನ್ನಿಧಾನ ಶ್ರದ್ಧಾಭಕ್ತಿಪೂರ್ವಕವಾದ ಸಮರ್ಪಣೆ ಮಾಡುತ್ತದೆ ಆಯ್ತ ಒಟ್ಟಿಗೆ ವಿಶೇಷವಾದ ಮಹಾಲಕ್ಷ್ಮಿ ಅಪ್ಪನಿಗೆ ಸರ್ವಾಲಂಕಾರ ಮಾಡುತ್ತದೆ ದೇವರಿಗೆ ವಿಶೇಷವಾದ ನಮ್ಮ ಕೂತ ಪೂಜನ ಮಾತ ಸಮರ್ಪಣೆ ಮಾಡುತ್ತಾರೆ ಆ ಮಲ್ತಿನಂಚನ ಪೂಜೆ ಪುನಸ್ಕಾರ ಸೇವೆನ ಮಾತ ದೇವರೇ ಪೂರ್ಣಡು ಸ್ವೀಕಾರ ಮಾಡುತ್ತದೆ ಸರ್ವ ಭಗವದ್ಭಕ್ತರಿಗೆಲ್ಲ ಕೂಡ ಅಖಿಲ ಮಲ್ಪನಂಚನ ವೃತ್ತಿ ಉದ್ಯೋಗ ವ್ಯವಹಾರಿಕ ಕ್ಷೇತ್ರದ ಮಾತ ಉನ್ನತವಾಯಿನ ಸ್ಥಾನಮಾನ ಕೈತುಂಬ ಸಂಪಾದನೆ ಸ್ಥಿರ ಲಕ್ಷ್ಮೀ ಕೀರ್ತಿನ ದೇವರೇ ಅನುಗ್ರಹ ಮಲ್ಪಾದ ಕುರಿದು ಪೋಯಿನವಳು ಬತ್ತಿನವಳು ವೈಕಲ ಕುಂದುಕೊರತೆಗಳ ಲೋಪದೋಷಗಳ ಅಡ್ಡಿ ಆತಂಕಗಳ ಮಾತ ಬರದರಿತಡೆ ಸದಾ ಕಾಲ ನಿರಾತಂಕವಾದಂಚಿನ ಪೂರ್ಣದ ಜೀವನ ಮಲ್ಪನ ಯೋಗ ಭಾಗ್ಯನೇ ಅಪ್ಪೆ ಸರ್ವೇರೆಗಳ ಪ್ರಸಾದ ರೂಪದ ಅನುಗ್ರಹ ಮಲ್ಪಾದ ಕುರಿದು
ನನ್ನ ವಿಶೇಷವಾದ ಕ್ಷೇತ್ರಗಳು ನಿರಂತರವಾದ ವೇದ ದೇವರನ ಆರಾಧನೆ ಭಗವಂತನ ಸತ್ಕರ್ಮಾಚರಣೆ ಮಾತ ನಿರಂತರವಾದ ಉಂಟು. ವಿಶೇಷವಾದ ಈ ಮಂದಿರದ ಅಧ್ಯಕ್ಷರು ಸರ್ವ ಸದಸ್ಯರು ಮಹಿಳಾ ಮಂಡಲ ಯೋಗ ಮಂಡಲ ಸಾರ್ವಜನಿಕ ಕ್ಷೇತ್ರಗಳು ಏರ್ ಮಾತ ಪ್ರತ್ಯಕ್ಷವಾದ ಪರೋಕ್ಷವಾದ ಸರ್ವ ಸಹಕಾರಿ ನಿತ್ಯ ಕಾರ್ಯಕ್ರಮ ಕೊಡ್ತೀರ ಸರ್ವೇರೆಗಳ ಕೂಡ ಅಕ್ಲಕ ಮಲ್ಪನಂಚಿನ ವೃತ್ತಿ ಉದ್ಯೋಗ ವ್ಯವಹಾರ ಕ್ಷೇತ್ರ ಮಾತ ಇಟ್ಟೆ ಅಭಿವೃದ್ಧಿ ಆತೆ ಮಹಾಲಕ್ಷ್ಮಿ ಅಪ್ಪನ ಅನುಗ್ರಹ ಸದಾಕಾಲ ಪ್ರಾಪ್ತಿ ಮಲ್ಪಾದ ಕುರಿತು ಲಕ್ಷ್ಮಿಯಿಂದ ಪಂಡ ಕೇವಲ ಸಂಪತ್ತು ದುಡ್ಡು ಬಂತನಂಚಿನ ಅರ್ಥ ಆಗ್ತದೆ. ನಂಗೊಂಜಿ ಎಡ್ಡೆ ಆರೋಗ್ಯ ಉಂಡು ನನಗಲ ಅವಲ ನಂಗೊಂಜಿ ಸಂಪತ್ತಿಗೆ ಅಂಚಿತನ ಆರೋಗ್ಯನ ಸರ್ವೇರೆಗಳ ದೇವರೇ ಅನುಗ್ರಹ ಮಲ್ಪಾದ ಕುರಿತು ನನ್ನ ವಿಶೇಷವಾದ ಮಲ್ಪನಂಚಿನ ಅನ್ನದಾನ ಸತ್ಕರ್ಮಾಚರಣೆ ದಾಯಿಗೆಂದು ಪಣ್ಣಕ ಒಂಜಿ ಮನುಷ್ಯಗೆ ತೃಪ್ತಿ ಪನ್ಪನವು ಬರ್ಪನೆ ಕೇವಲ ಅನ್ನದಾನ ಮಾತ್ರಗೆ ದಾಯಿಗೆಂದು ಪಣ್ಣಕ ಉದಾಹರಣೆಗೆ ಒಂಜಿ ವ್ಯಕ್ತಿ ಎರಡು ದಾನ ದುಡ್ಡಿಗೆ ಚೂರು ಕಾಸು ಕೊರಲೆ ಬಂದು ಕೇಳುವುದು ಗೊತ್ತ ನಾವು ಈತು ತೆತ್ತು ಕೊರಡಾಯ ಬರ್ಬೆಗೆ ಓಡಾಯನಾಥ ಇದೇ ಕೊರಿಯ ಪನಪನಂಚಿನ ಅಲ್ಪ ತೃಪ್ತಿ ನಣ ಒಂಜಿ ಕುಳ್ಳ್ಯರ ಜಾಗ ಇಜ್ಜಿ ಇಂಕದಾಲ ಸ್ಥಳ ಕೊರಲೆ ಜಾಗ ಕೊರಲೆ ಒಂಜಿ ಕುಳ್ಳ್ಯರ ಬಂದು ಕೇಳುವುದು ಗೊತ್ತ ಒಂಜಿ ನಮ್ಮ ಜಾಗ ಕೊರಡಾಯ ಬರ್ಬೆಗೆ ಎಡ್ಡೆ ಜಾಗ ಇತ್ತನಿಗೆ ಮುಲಡೆ ಕೊರಿಯ ಪನಪನಂಚಿನ ಅಲ್ಪ ತೃಪ್ತಿ ಬರ್ಬೇಕು ಅಂಡ ಒಂಜಿ ಬಡವಡು ಬತ್ತಿನಂಚಿನ ವ್ಯಕ್ತಿಗೆ ನಣಲಾ ಬೋಡಾಪಣ ನಮ್ಮ ಕೇಂಡಾಕಲು ಮನಕರಿಗೆ ಇಂಕ ತೃಪ್ತಿ ಆಂಡ ಸಂತೃಪ್ತಿ ಆಂಡ ಬಂಜಿ ನಿಲಿಕೆ ಆಂಡ ಪನಪನಂಚಿನ ಶಬ್ದ ಬರ್ಪನೆ ಕೇವಲ ಅನ್ನದಾನ ಸತ್ಕರ್ಮಾಚರಣೆ ಮಾತ್ರ ಅಂಚಿತನ ವಿಶೇಷವಾಂಚನ ಅನ್ನದಾನ ಸತ್ಕರ್ಮಾಚರಣೆನೆ ಅಪ್ಪೆ ಅನ್ನಪೂರ್ಣೇಶ್ವರಿನ ಪೂರ್ಣಾನುಗ್ರಹ ಇತ್ತೊಂದು ಮಾತ ದೇವರ ಪುರುಳುಡು ನೆರವೇರಿಸಾದ ಕುರಿದು ಏರು ಮಾತ ಅನ್ನ ಪ್ರಸಾದನ ಸ್ವೀಕಾರ ಮಲ್ಪದ ಸರ್ವೇರೆಗಳ ಕೂಡ ಆ ಮಹಾಲಕ್ಷ್ಮಿ ಅಪ್ಪನ ಪೂರ್ಣವಾದ ಅನುಗ್ರಹನೆ ಸರ್ವೇರೆಗಳ ಪ್ರಾಪ್ತಿ ಮಲ್ಪಾದ ಕುರಿದು ವಿಶೇಷವಾದ ದೇವರನ ಸನ್ನಿಧಾನ ಹೆಚ್ಚಿನ ಮಾತ ಪ್ರಾರ್ಥನೆ ಮಲ್ಪನ ಪ್ರಾರ್ಥನೆಗಳಿಗೆ ಮಾತ ದೇವರೇ ಅಸ್ತು ಪಣದ ಅನುಗ್ರಹ ಮಲ್ಪಾದ ಕುರಿದು ಸರ್ವೇರೆಗಳ ಕೂಡ ಸನ್ಮಂಗಳನೆ ಆ ಮಹಾಲಕ್ಷ್ಮಿ ಅಪ್ಪ ಅನುಗ್ರಹ ಮಲ್ಪಾದ ಕುರುಡು ಪಡೆದೆ ನಮ್ಮ ಪ್ರಸನ್ನ ಕಾಲದ ದೇವರನ ಸನ್ನಿಧಾನ ಸರ್ವೇರೆಗಳ ಇತ್ತು ಭಕ್ತಿಪೂರ್ವಕವಾದ ಮಲ್ಪನಂಚಿನ ಪ್ರಾರ್ಥನೆ ವರ ಪಂಡ್ಲೆ ಕರೆ ಪಂಡ್ಲೆ ಶ್ರದ್ಧಾ ಮೇಧಾ ಯಶಃ ಪ್ರಜ್ಞಾ ವಿದ್ಯಾ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಪರಮೇಶ್ವರಿ ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ಪಾದಾರವಿಂದಕ್ಕೆ ಗೋವಿಂದಾಯ ಗೋವಿಂದಾಯ ಏಳು ಅಕ್ಷರದಲ್ಲಿ ಹರಿವಾಣಕ್ಕೆ ಪಾಠಗಳು ಮತ್ತೆ ನಿಮಗೆ ಹರಿವಾಣ ಬರ್ಬೋದು शांति शांभवे भूतदायिनी शंकर प्रियाय नारायण भद्रकाली शिवदोते महालक्ष्मी महामायाय योगनिद्राय श्री महालक्ष्मी प्रसन्न पूजा समर्पयामि प्रसन्नार्घ्यं समर्पयामि यस्य स्मृत्यादिनाम विद्या पूजा यज्ञ अल्प अध्ययनಗಳು ರೆಡಿ ಆಗಿದ್ರೆ अनेन आचरिता ಪೂಜೆ ಮಾಡೋದು ಅನ್ನಸಂತರು ಕೊಲ್ಲ ಪೂಜೆ ಮಾಡೋದು ಚಂದ್ರದಗಳು ರೆಡಿ ಆಗಿರ್ತಾರೆ
ಅಪ್ಪನ